ಮಣಿಪಾಲ ಮ್ಯಾರಥಾನ್ ಫೆಬ್ರವರಿ 17ರಂದು ಮಣಿಪಾಲದಲ್ಲಿ ನಡೆಯಲಿದೆ. ಮಣಿಪಾಲ ಮಾಹೆ ಮತ್ತು ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಪ್ರಾಯೋಜಕತ್ವದಲ್ಲಿ ಮ್ಯಾರಥಾನ್ ನಡೆಯಲಿದ್ದು ಸುಮಾರು 10,000 ಓಟಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾಹೆಯ ಕುಲಾಧಿಪತಿ ಡಾಕ್ಟರ್ ಎಸ್ ಬಲ್ಲಾಳ್ ಹಾಗೂ ಸಮಿತಿಯ ಅಧ್ಯಕ್ಷ ಶಾಸಕ ರಘುಪತಿ ಭಟ್ ಅವರು ಜಂಟಿಯಾಗಿ ಮಾಹಿತಿ ನೀಡಿದರು. ಈ ಮ್ಯಾರಥಾನ್ನಲ್ಲಿ ಸುಮಾರು 10,000 ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 4 ವರ್ಗದಲ್ಲಿ ಸ್ಪರ್ಧೆ ನಡೆಯಲಿದ್ದು ವಿಜೇತರಿಗೆ ಸುಮಾರು 8 ಲಕ್ಷ ರೂಪಾಯಿ ನಗದು ಬಹುಮಾನ ಇರಿಸಲಾಗಿದೆ ಎಂದರು. ಮಣಿಪಾಲ ವಿಶ್ವವಿದ್ಯಾನಿಲಯ ಆಡಳಿತ ಕಚೇರಿ ಎದುರು ಫೆಬ್ರವರಿ 16ರ ಬೆಳಿಗ್ಗೆ 6:15ಕ್ಕೆ ಉದ್ಘಾಟನೆ ನಡೆಯಲಿದ್ದು ಬೆಳಿಗ್ಗೆ 8 ಗಂಟೆಗೆ ಬಹುಮಾನ ವಿತರಣೆ ಜರುಗಲಿದೆ. ಈ ಬಾರಿ ಮಾನಸಿಕ ಆರೋಗ್ಯ ಜಾಗೃತಿ ಅಭಿಯಾನದಡಿ ಮ್ಯಾರಥಾನ್ ನಡೆಯಲಿದೆ. 3 ಕಿಲೋಮೀಟರ್, 5 ಕಿಲೋಮೀಟರ್, 21 ಕಿಲೋಮೀಟರ್ ಹೀಗೆ 4 ವರ್ಗದಲ್ಲಿ ಓಟ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಚಿಪ್ ಇರುವಂತದ್ದು 21 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್ ಮತ್ತು 5 ಕಿಲೋಮೀಟರ್ಸ್ 3 ಕೆಟಗರಿ ಇರ್ತದೆ. ಅದು ಬಿಟ್ಟು ಇನ್ನು ನಮ್ಮ ಇಲ್ಲಿಯ ಮಕ್ಕಳಿಗೆ ಯಾರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಇಲ್ಲಿಯ ಸ್ಟೂಡೆಂಟ್ಸ್ಗಳಿಗೆ ಪ್ರೋತ್ಸಾಹ ಸಿಗಬೇಕು ಅಂತ ನಾವು ಪ್ರತಿ ವರ್ಷ ಮಾಡ್ತಾ ಇರುವಂಥದ್ದು. ಈಗ 5K ಮತ್ತು 3K ರನ್ಗಳನ್ನು ಈ ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೋಸ್ಕರ 3K ರನ್ನನ್ನು ಮಾಡ್ತಾ ಇದ್ದೇವೆ. 5Kಯನ್ನು ಹೈಸ್ಕೂಲ್ ಮತ್ತು ಎಬೋವ್ ಮಕ್ಕಳಿಗೋಸ್ಕರ ಇದನ್ನು ಮಾಡ್ತಾಯಿದ್ರೆ ಅದರ ಕೆಟಗರಿಯನ್ನು ಕೊಟ್ಟಿದ್ದೇವೆ. ಅವರಿಗೂ ಎಲ್ರಿಗೂ ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದೇವೆ. Special guests who are good, because the theme is mental health awareness. We have invited Dr. B.N. Gangadhar, who is the director of NIMANS, Bangalore. I'm sure you have heard about his name. So he's the head of that NIMANS, and he and along with him Commander Abhilesh Tommy of Indian Navy, who was the only Asian to have participated in this Golden Globe race. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.